ಪ್ರೀತಿನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 268. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಹಳೆಯ ಮಲೆ ಹಳೆಯ ನೆಲವಾದೊಡೆಯುಂ ಒರತೆ ಮಳೆ ಹೊಳೆ ನೀರ ನಾವಗಂ ಹೊಸದಾಗಿಸುವವು. ಹಳೆಯ ಕರ್ಮವ ಹೊಸದು ಕೊಚ್ಚಿ ಪೌರುಷ ನದಿಯ ಬೆಳೆಯಿಪುದು ನವತೆಯಲಿ ಮಂಕುತಿಮ್ಮ. ಹಳೆಯ ಕರ್ಮವ ಹೊಸದು ಕೊಚ್ಚಿ ಪೌರುಷ ನದಿಯ ಬೆಳೆಯುವುದು ನವತೆಯಲಿ ಮಂಕುತಿಮ್ಮ. ಪ್ರಿಯರೇ, ಈ ಪ್ರಕೃತಿಯು ಬಹಳ ವೈವಿಧ್ಯಗಳಿಂದ ಕೂಡಿರುವುದು ವಿಶೇಷ. ದಿನ ದಿನವೂ ಅನುದಿನವೂ ಹೊಸತನಕ್ಕೆ ಸಾಕ್ಷಿಯಾಗುತ್ತದೆ. ಪ್ರಕೃತಿಯ ಭಾಗವಾಗಿರುವ ಸಹಸ್ರಾರು ಕಾಲದ ಹಳೆಯದಾಗಿರುವ ಭೂಮಿ ಮತ್ತು ಹಳೆಯ ಬೆಟ್ಟವು ಕೂಡ ಒಮ್ಮೆ ಬಾನಂಗಳದಿಂದ ಸುರಿಯುವ ಮಳೆಗೆ ಇಳೆ ಮತ್ತು ಬೆಟ್ಟವು ಹೊಸದಾಗುತ್ತದೆ. ಮಳೆಯಿಂದ ಹಳ್ಳ ಕೊಳ್ಳ ನದಿ ಕಡಲು ಹೀಗೆ ಎಲ್ಲೆಂದರಲ್ಲಿ ನೀರು ಸೇರಿ ಹೊಸದಾಗಿಸುತ್ತದೆ. ಅಂತೆಯೇ ಹೊಸ ಕರ್ಮಗಳು ಹಳೆಯ ಕರ್ಮಗಳನ್ನು ಕೊಚ್ಚಿಕೊಂಡು ಹೋಗಿ ಮತ್ತೆ ಹೊಸ ಹೊಸ ಕರ್ಮಗಳ ಅನುಸಂಧಾನದ ಸಾಂಗತ್ಯವನ್ನು ನಮಗೆಲ್ಲರಿಗೂ ನೀಡುತ್ತದೆ. ಹೀಗೆ ಈ ಜಗತ್ತಿನಲ್ಲಿ ಜೀವ ಕಣ ಕಣದಲ್ಲಿಯೂ ನಡೆಯುವ ಕರ್ಮ ಪರಿವರ್ತನೆಯ ವೃತ್ತಾಂತವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.